ಇದು ಮ್ಯೂಟ್ ಆಗಿದೆ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಾಮುದೀರಯೇತ್. ತಥೋ ಜಯಾಮುದೀರೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತ್ಯುತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಪ್ರಭುಪಾದ ಹರೇ ಕೃಷ್ಣ. ಶ್ಲೋಕ 3 ಇವತ್ತು. ಈಗ ಇವತ್ತು ಶ್ರೀಮದ್ ಭಾಗವತಂ ಸ್ಕಂದ 4 ಪೃಥು ರಾಜನ 100 ಯಾಗಗಳು, ಅದರಲ್ಲಿ ಶ್ಲೋಕ 3 ಇವತ್ತು. ನಾವು ನಿನ್ನೆ ಏನು ನೋಡಿದೆವು, ಮಹರ್ಷಿ ಮೈತ್ರೇಯರು ಋಷಿಗಳು ವಿದುರನಿಗೆ ಆ ಪೃಥು ಮಹಾರಾಜನ 100 ಅಶ್ವಮೇಧ ಯಾಗಗಳನ್ನು ಅವನು ಆಚರಿಸಲಿಕ್ಕೆ ಎಲ್ಲಿಗೆ ಹೋದ? ಸರಸ್ವತಿ ನದಿಯ ಆ ಪೂರ್ವಾಭಿಮುಖವಾಗಿ ಹರಿಯುವ ಭಾಗದಲ್ಲಿರುವಂತಹ ಸ್ವಯಂಭುವ ಆ ಮನುವಿನ ಹತೋಟಿಯಲ್ಲಿದ್ದ ಆ ಬ್ರಹ್ಮವರ್ತ ಎಂಬ ಹೆಸರಾದ ಸ್ಥಳದಲ್ಲಿ ಯಾಗಾಚರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನೆಲ್ಲ ಮಾಡಲಾಯಿತು. ಈಗ ಇವನ್ನೆಲ್ಲ ಆದಮೇಲೆ ಇಲ್ಲಿ ಸ್ವರ್ಗಾಧಿಪತಿ ದೇವೇಂದ್ರನ್ಗೆ ಪೃಥು ಮಹಾರಾಜ ಈ ಕಾಮ ಕರ್ಮಗಳನ್ನು ಮಾಡಿ ತನ್ನನ್ನೇ ಮೀರಿಸಿ ಬಿಡ್ತಾನೆ ಅಂತ ಹೇಳಿ ಅವನು ಆಲೋಚಿಸಿ ಪೃಥು ಮಹಾರಾಜನ ಈ ಶ್ರೇಷ್ಠವಾದ 100 ಮಹಾ ಯಾಗಗಳನ್ನು, ಯಜ್ಞ ಯಾಗಾದಿಗಳನ್ನು ಅವನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಮತ್ಸರ ಉಂಟಾಗ್ತದೆ, ಅಸೂಯೆ. ಮತ್ಸರ ಅಂದ್ರೆ ಅಸೂಯೆ. ನನ್ನ ಸ್ಥಾನವನ್ನು ಅವನು ಕಳ್ತಾನ ಅಂತೇಳಿ ಆ ಅಸೂಯೆ ಅವನಿಗೆ ಬರ್ತದೆ. ಈಗ ಶ್ಲೋಕ 3ರಲ್ಲಿ ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರ ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಅನ್ವಭೂಯಾತ್ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಓದಿ. ಶ್ಲೋಕ 3. ಹರೇ ಕೃಷ್ಣ ಮಾತಾಜಿ. ಭಗವಾನ್ ಹರಿರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಹರೇ ಕೃಷ್ಣ ಮಾತಾಜಿ. ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಯತ್ರ ಯಜ್ಞಪತಿ ಸಾಕ್ಷಾತ್ ಭಗವಾನ್ ಹರಿಹರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು ಮಾತಾಜಿ. ಯತ್ರ ಯಜ್ಞಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರಃ ಅನ್ವಭೂಯತ ಸರ್ವಾತ್ಮ ಸರ್ವಲೋಕ ಗುರು ಪ್ರಭು. ಹರೇ ಕೃಷ್ಣ ಮಾತಾಜಿ.
यत्र यज्ञपति साक्षात् भगवान् हरिरीश्वरः अन्वभूयत सर्वात्मा सर्वलोकगुरुः प्रभुः। हरे कृष्ण। हरे कृष्ण पिताजी। यत्र यज्ञपति साक्षात् भगवान् हरिरीश्वरः अन्वभूयत सर्वात्मा सर्वलोका गुरु प्रभुः। हरे कृष्ण। यत्र यज्ञपति साक्षात् भगवान् हरिरीश्वरः अन्यभूयत सर्वात्मा सर्वलोकगुरुप्रभुः। हरे कृष्ण। यत्र यज्ञपति साक्षात् भगवान् हरिरीश्वर अन्वभूयत सर्वात्म सर्वलोक गुरु प्रभु। ಧನ್ಯವಾದ. ಎಲ್ಲಿ ಎಲ್ಲಿ ಯಜ್ಞಪತಿ ಎಲ್ಲಾ ಯಜ್ಞಗಳ ಭೋಕ್ತಾರವಾದ ಯಜ್ಞಪತಿ ಎಲ್ಲಾ ಯೋಗದ ಭೋಕ್ತಾರನಾದ ಸಾಕ್ಷಾತ್ 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 ಒಂದ್ ನಿಮಿಷ ಭಗವಾನ್ ಕ್ಷಮಿಸಿ. ಭಗವಾನ್ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ದೇವೋತ್ತಮ ಪರಮಪುರುಷನಾದ ಹರಿ ವಿಷ್ಣುದೇವನು ಹರಿ ದೇವನು ಈಶ್ವರಃ ಪರಮ ನಿಯಮಕನಾದ ಈಶ್ವರ ಪರಮ ನಿಯಾಮಕನಾದ ಹರಿ ಅಲ್ಲ ಅನ್ವಭೂಯತ ಪ್ರತ್ಯಕ್ಷನಾದನು ಸರ್ವ ಆತ್ಮ ಎಲ್ಲರಲ್ಲಿರುವ ಪರಮಾತ್ಮನು ಸರ್ವ ಆತ್ಮ ಎಲ್ಲರಲ್ಲಿರುವ ಪರಮಾತ್ಮನು ಸರ್ವಲೋಕ ಗುರು ಎಲ್ಲಾ ಲೋಕಗಳ ಒಡೆಯನೂ ಆದ ಅಥವಾ ಎಲ್ಲರ ಗುರುವಾದ ಸರ್ವಲೋಕ ಗುರು ಎಲ್ಲ ಲೋಕಗಳ ಒಡೆಯನೂ ಆದ ಎಲ್ಲರ ಗುರುವಾದ ಪ್ರಭು ಎಲ್ಲರ ಸ್ವಾಮಿಯಾದ ಪ್ರಭು ಎಲ್ಲರ ಸ್ವಾಮಿಯಾದ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನಾದ ಭಗವಾನ್ ವಿಷ್ಣುವು ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಅವನೇ ಎಲ್ಲ ಲೋಕಗಳ ಒಡೆಯ. ಅವನೇ ಎಲ್ಲ ಯಜ್ಞಗಳ ಫಲವನ್ನು ಭೋಗಿಸುವವನು. ಋತು ಮಹಾರಾಜನು ಮಾಡಿದ ಯಾಗಗಳಲ್ಲಿ ಅವನೇ ಪ್ರತ್ಯಕ್ಷವಾಗಿ ಬಂದಿದ್ದನು. ದೇವೋತ್ತಮ ಪರಮ ಪುರುಷನಾದ ಭಗವಾನ್ ವಿಷ್ಣುವು ಭಗವಾನ್ ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಅವನೇ ಎಲ್ಲ ಲೋಕಗಳ ಒಡೆಯ. ಅವನೇ ಎಲ್ಲ ಯಜ್ಞಗಳ ಫಲಗಳನ್ನು ಭೋಗಿಸುವವನು. ಋತು ಮಹಾರಾಜನು ಮಾಡಿದ ಯಾಗಗಳಲ್ಲಿ ಅವನೇ ಪ್ರತ್ಯಕ್ಷವಾಗಿ ಬಂದಿದ್ದನು. ಶಿವಗಂಗಾ ಮಾತಾಜಿ ಓದಿ. ಶಿವಗಂಗಾ F23 ಓದಿ. ಭಾವರ್ತನ ಮತ್ತು ಹೌದೌದು. ಒಂದು ನಿಮಿಷ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಸಾಕ್ಷಾತ್ ಎಂಬ ಪದವು ಮುಖ್ಯವಾಗಿದೆ. ಋತು ಮಹಾರಾಜನು ಭಗವಾನ್ ವಿಷ್ಣುವಿನ ಶಕ್ತಾವೇಶ ಅವತಾರ. ಅವನು ಜೀವಿಯೇ ಆದರೂ ವಿಷ್ಣುವಿನಿಂದ ಕೆಲವು ವಿಶೇಷ ಶಕ್ತಿಗಳನ್ನು ಪಡೆದವನು. ವಿಷ್ಣುವು ನೇರವಾಗಿ ದೇವೋತ್ತಮ ಪರಮ ಪುರುಷನು. ವಿಷ್ಣು ತತ್ವ ವರ್ಗಕ್ಕೆ ಸೇರಿದವನು. ಋತುವು ಜೀವತತ್ವ ವರ್ಗಕ್ಕೆ ಸೇರಿದವನು. ವಿಷ್ಣು ತತ್ವವು ಭಗವಂತನನ್ನು ಸೂಚಿಸಿದರೆ ಜೀವತತ್ವವು ಭಗವಂತನ ವಿಭಿನ್ನಾಂಶವನ್ನು ಸೂಚಿಸುತ್ತದೆ. ಹೀಗೆ ಭಗವಂತನ ವಿಭಿನ್ನಾಂಶಕ್ಕೆ ವಿಶೇಷವಾದ ಶಕ್ತಿಯು ದೊರೆತಾಗ ಅವನನ್ನು ಶಕ್ತಾವೇಶ ಅವತಾರ ಎಂದು ಕರೆಯುತ್ತೇವೆ.
ಇಲ್ಲಿ ಭಗವಾನ್ ವಿಷ್ಣುವನ್ನು ಈಶ್ವರ ಎಂದು ವರ್ಣಿಸಿದೆ. ಪ್ರಭುವು ಎಷ್ಟು ದಯಾಮಯನೆಂದರೆ ತನ್ನ ಭಕ್ತರ ಸಂಕಟಗಳೆಲ್ಲವನ್ನೂ ಅವನು ತೆಗೆದುಕೊಂಡು ಬಿಡುತ್ತಾನೆ. ಆದ್ದರಿಂದಲೇ ಅವನನ್ನು ಹರಿ ಎಂದು ಕರೆಯಲಾಗಿದೆ. ತನಗೆ ಇಚ್ಛೆ ಬಂದಂತೆ ಮಾಡಬಲ್ಲನಾದ್ದರಿಂದ ಅವನು ಈಶ್ವರ. ಅವನೇ ಪರಮೋನ್ನತ ನಿಯಾಮಕ. ಭಗವಾನ್ ಕೃಷ್ಣನೇ ಪರಮೋನ್ನತ ಈಶ್ವರ ಪುರುಷೋತ್ತಮ. ಭಗವದ್ಗೀತೆಯಲ್ಲಿ 18.66 ಎಲ್ಲಾ ಬಗೆಯ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲಿ ಶರಣಾಗು ಸಾಕು, ನಾನು ನಿನ್ನ ಸಕಲ ಪಾಪಗಳನ್ನು ಪರಿಹರಿಸುತ್ತೇನೆ, ಹೆದರಬೇಡ ಎಂದು ಭಕ್ತನಿಗೆ ಅವನು ಭರವಸೆ ನೀಡುವಾಗ ತನ್ನ ಈಶ್ವರ ಅಧಿಕಾರವನ್ನು ಪರಮೋನ್ನತ ನಿಯಂತ್ರತ್ವವನ್ನು ತೋರಿಸಿದ್ದಾನೆ. ಭಕ್ತನು ಸುಮ್ಮನೆ ಸಂಪೂರ್ಣವಾಗಿ ಶರಣಾಗತನಾದರೆ ಭಗವಂತನು ತತ್ಕ್ಷಣವೇ ಅವನ ಪಾಪ ಪೂರಿತ ಬದುಕಿನ ಫಲಗಳೆಲ್ಲದರ ಬಾಧೆ ತಟ್ಟಿದ ಹಾಗೆ ಮಾಡುತ್ತಾನೆ. ಇಲ್ಲಿ ಅವನನ್ನು ಸರ್ವಾತ್ಮ ಎಂದು ಸರ್ವಾತ್ಮ ಎಂದು ವರ್ಣಿಸಲಾಗಿದೆ. ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುವವನು ಎಂದು ಅದರ ಅರ್ಥ. ಹಾಗಾಗಿ ಅವನೇ ಪ್ರತಿಯೊಬ್ಬನ ಪರಮಗುರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೊಟ್ಟ ಉಪದೇಶವನ್ನು ಸ್ವೀಕರಿಸುವ ಅದೃಷ್ಟವಿದ್ದರೆ ತಮ್ಮ ಬದುಕು ಕೂಡಲೇ ಯಶಸ್ವಿಯಾಗುತ್ತದೆ. ಮಾನವ ಜನಾಂಗಕ್ಕೆ ಭಗವಾನ್ ಕೃಷ್ಣನು ನೀಡಿದುದಕ್ಕಿಂತ ಉತ್ತಮವಾದ ಉಪದೇಶಗಳನ್ನು ಬೇರೆ ಯಾರೂ ನೀಡಲಾರರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ದೇವೋತ್ತಮ ಪರಮಪುರುಷ ಭಗವಂತ ವಿಷ್ಣು ಎಲ್ಲರ ಹೃದಯದಲ್ಲಿ ಕೂಡ ಅವನು ಇದ್ದಾನೆ, ಪರಮಾತ್ಮನಾಗಿ ಇದ್ದಾನೆ. ಎಲ್ಲಾ ಲೋಕಗಳ ಒಡೆಯ ಕೂಡ ಭಗವಂತನೇ. ಹಾಗೆ ಎಲ್ಲಾ ಯಜ್ಞಗಳ ಫಲಗಳನ್ನು ಭೋಗಿಸುವವನು ಕೂಡ ಅವನೇ. ಈಗ ಇಲ್ಲಿ ಋತು ಮಹಾರಾಜ ಅವನು ಮಾಡಿದ ಯಾಗಗಳಲ್ಲಿ ಅವನೇ ಪ್ರತ್ಯಕ್ಷವಾಗಿ ಅಲ್ಲಿ ಬಂದಿದ್ನು. ಯಾಕಂದ್ರೆ ಋತು ಮಹಾರಾಜ ಸತ್ಯ ಅವೇಶ ಅವತಾರ ಭಗವಂತ. ಇಲ್ಲಿ ಸಾಕ್ಷಾತ್ ಎಂಬ ಪದ ತುಂಬಾ ಮುಖ್ಯವಾಗಿದೆ. ಅಂದ್ರೆ ಇಲ್ಲಿ ಪೃಥು ಮಹಾರಾಜನೇ ವಿಷ್ಣುವಿನ ಸತ್ಯಾವೇಶ ಅವತಾರ ಅವನಾಗಿದ್ದಾನೆ. ಭಗವಂತ ವಿಷ್ಣುವಿನ ಸತ್ಯಾವೇಶ ಅವತಾರ ಅವನಾಗಿದ್ದಾನೆ. ಮತ್ತೆ ಯಾವುದೇ ಒಂದು ಯಜ್ಞ ಆಗ್ಲಿ ಯಾಗ ಆಗ್ಲಿ ಮಾಡುವಾಗ ಸ್ಟಾರ್ಟಿಂಗ್ ಕೂಡ ಭಗವಂತನನ್ನು ನೆನೆಸ್ತಾರೆ, ಎಂಡಿಂಗ್ ಕೂಡ ಭಗವಂತ ದೇವೋತ್ತಮ ಪರಮ ಪುರುಷನನ್ನು ಎನಿಸ್ತಾರೆ. ಲಾಸ್ಟ್ಗೆ ಏನಿಲ್ಲ ಅಂದ್ರೆ ಗೋವಿಂದರಿ ಗೋವಿಂದ ಅಂತ ಹೇಳ್ತಾರೆ. ಈಗ ಅವನ ಜೀವಿಯು ಅವನು ಯಾರು ಪೃಥು ಮಹಾರಾಜ ಜೀವಿಯೇ ಆದ್ರೂ ಕೂಡ ವಿಷ್ಣುವಿನಿಂದ ಕೆಲವು ವಿಶೇಷ ಶಕ್ತಿಗಳನ್ನು ಅವನು ಪಡೆದಿದ್ದಾನೆ. ವಿಷ್ಣುವು ನೇರವಾಗಿ ದೇವೋತ್ತಮ ಪರಮ ಪುರುಷನೇ, ವಿಷ್ಣು ತತ್ವ ವರ್ಗಕ್ಕೆ ಅವನು ಸೇರಿದವ. ವಿಷ್ಣು ಪೃಥು ಮಹಾರಾಜ ಈ ಜೀವ ತತ್ವ ವರ್ಗಕ್ಕೆ ಸೇರಿದವ. ವಿಷ್ಣು ತತ್ವ ಭಗವಂತನನ್ನು ಸೂಚಿಸಿದ್ರೆ ಈ ಜೀವ ತತ್ವ ಭಗವಂತನ ಆ ವಿಭಿನ್ನಾಂಶವನ್ನು ಇಲ್ಲಿ ಸೂಚಿಸ್ತದೆ. ವಿಷ್ಣುವು ಭಗವಂತನ ಅವನನ್ನೇ ಸೂಚಿಸ್ತದೆ ವಿಷ್ಣು ರೂಪ. ಆದ್ರೆ ಭಗವಂತನ ಈ ಜೀವ ತತ್ವ ಏನಿದೆ ಅದು ಭಗವಂತನ ವಿಭಿನ್ನಾಂಶವನ್ನು ಸೂಚಿಸ್ತದೆ. ಇಲ್ಲಿ ಈಗ ಪೃಥು ಮಹಾರಾಜ ಭಗವಂತನ ವಿಭಿನ್ನಾಂಶಕ್ಕೆ ವಿಶೇಷವಾದ ಶಕ್ತಿ ದೊರೆತಾಗ ಅವನನ್ನು ಸತ್ಯಾವೇಶ ಅವತಾರ ಅಂತೇಳಿ ಹೇಳ್ತೇವೆ ನಾವು. ಯಾರನ್ನು? ಪೃಥು ಮಹಾರಾಜನನ್ನು. ಇಲ್ಲಿ ಸತ್ಯಾವೇಶ ಅವತಾರದಲ್ಲಿ ತುಂಬಾ ಮಂದಿ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ಮೊನ್ನೆ ಒಮ್ಮೆ ಪಟ್ಟಿ ಆಯ್ತಾ ಅಂತೇಳಿ ಯಾರೆಲ್ಲ ಪುನೊಮ್ಮೆ ನೆನಪು ಮಾಡುವ. ಯಾರೆಲ್ಲ ಬಂದಿದ್ದಾರೆ ಸತ್ಯಾವೇಶ ಅವತಾರದಲ್ಲಿ? ಪ್ರಭುಪಾದರು, ಪ್ರಭುಪಾದರು, ವ್ಯಾಸರು, ವ್ಯಾಸರು, ನಾರದರು, ಎಸ್ ನಾರದರು, ಮತ್ತೆ ರಾಘವೇಂದ್ರ ಸ್ವಾಮಿಗಳು ಶಕ್ತವೇಶ ಅವತಾರ. ಎಸ್ ಹಾಗೆ ಅನೇಕ ಮಂದಿ ಬರ್ತಾ ಇದ್ದಾರೆ. ಇಲ್ಲಿ ಭಗವಾನ್ ವಿಷ್ಣುವನ್ನು ಹರಿರ್ ಈಶ್ವರ ಅಂತ ಹೇಳಿ ವರ್ಣಿಸಿದೆ. ಯಾಕಂದ್ರೆ ಭಗವಂತ ಎಷ್ಟು ದಯಾಮಯ ಅಂತ ಹೇಳಿದ್ರೆ ಅವನು ತನ್ನ ಭಕ್ತರಿಗೆ ಯಾವುದೇ ಸಂಕಟಗಳೆಲ್ಲ ಬಂದ್ರೆ ಕೂಡ
ಅದನ್ನು ಅವನೇ ತೆಗೆದುಕೊಳ್ತಾನೆ. ಆದ್ರಿಂದಲೇ ಅವನನ್ನು ಹರಿ ಅಂತೇಳಿ ಕರೀತಾರೆ. ಹರಿ ಅಂತೇಳಿ ನಾವು ಬೆಳಿಗ್ಗೆ ಎದ್ದ ಕೂಡ್ಲೆ ಹರಿ 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 ಅಂತೇಳಿ 5 ಸಲ ಆದ್ರೂ ಹೇಳ್ಬೇಕಾನೆ. ಯಾಕಂದ್ರೆ ನಮ್ಮ ಎಲ್ಲ ಸಂಕಟಗಳನ್ನೆಲ್ಲ ಭಗವಂತ ತೆಗೆದುಕೊಳ್ತಾನೆ. ಯಾರಿಗೆ? ನಮ್ಗೀಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತೇಳಿ ನಾವು ಬೇಕಾದ್ರೆ ಅದನ್ನ ಹೇಳ್ತೇವೆ. ಹರಿ 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 ಅಂತೇಳಿ ಹೇಳ್ಬೇಕಂತೆ. ನಿಜವಾಗಿ ಸಂಕಟಗಳನ್ನು ನಿವಾರಿಸ್ಲಿಕ್ಕೆ ಹರಿ ಸಹಾಯ ಮಾಡ್ತಾನೆ ಅಂತೇಳಿ. ಹರಿ ಯಾರು? ಭಗವಂತ. ತನಗೆ ಇಚ್ಛೆ ಬಂದಂತೆ ಮಾಡಬಲ್ಲವನಾದ್ದರಿಂದ ಅವನನ್ನು ಈಶ್ವರ ಅಂತೇಳಿ ಕರೀತಾರೆ. ಈಗ ಭಕ್ತರ ಸಂಕಟಗಳನ್ನೆಲ್ಲ ತೆಗೆದುಕೊಳ್ಳುವವ ಹರಿ. ಮತ್ತೆ ನಮಗೆ ಅವನಿಗೆ ಇಚ್ಛೆ ಬಂದಂತೆ ಮಾಡಬಲ್ಲವನು ಈಶ್ವರ. ಆದ್ದರಿಂದ ಹರೀಶ್ವರ ಅಂತೇಳಿ ಅವನನ್ನು ಕರೀತಾರೆ. ಹರೇರೇಶ್ವರ. ಅವನೇ ಪರಮೋನ್ನತವಾದ ನಿಯಮಕ. ಭಗವಂತ ಕೃಷ್ಣನೇ ಪರಮೋನ್ನತವಾದ ಈಶ್ವರ, ಪುರುಷೋತ್ತಮ ಅಂತೇಳಿ ಭಗವದ್ಗೀತೆಯಲ್ಲಿ ಕೂಡ ನಮ್ಗೆ 18ನೇ ಅಧ್ಯಾಯದ 66ನೇ ಶ್ಲೋಕ ಹೇಳ್ತದೆ. ಹಾಗೆ ಅಂದ್ರೆ ಅದರಲ್ಲಿ ಏನ್ ಹೇಳಿದ್ದಾರೆ? ಎಲ್ಲಾ ಧರ್ಮಗಳನ್ನು ತ್ಯಜಿಸು, ನನ್ಗೆ ಶರಣಾಗು ಸಾಕು, ಆಗ ನಿನ್ನ ಸಕಲ ಪಾಪಗಳನ್ನು ಕೂಡ ನಾನು ಪರಿಹರಿಸ್ತೇನೆ, ಹೆದರ್ಬೇಡ ಅಂತ ಹೇಳಿದ್ದಾರೆ. ಸರ್ವಧರ್ಮ ಪರಿತ್ಯಾಜ ಮಾಮ. ಇಲ್ಲಿ ಭಕ್ತನಿಗೆ ಭರವಸೆ ನೀಡುವಾಗ ತನ್ನ ಈಶ್ವರ ಅಧಿಕಾರವನ್ನು, ಅಂದ್ರೆ ತನಗೆ ಇಚ್ಛೆ ಬಂದಂತೆ ಮಾಡುವಂತಹ ಅಧಿಕಾರವನ್ನು ಮತ್ತೆ ಪರಮೋನ್ನತ ನಿಯಂತ್ರತ್ವವನ್ನು ಕೂಡ ಭಗವಂತ ತೋರಿಸಿದ್ದಾರೆ. ಭಕ್ತನು ಯಾವಾಗ್ಲೂ ಸುಮ್ಮನೆ ಸಂಪೂರ್ಣವಾಗಿ ಶರಣಾಗತನಾದ್ರೆ ಭಗವಂತ ಕೂಡ್ಲೆ ಅವನ ಪಾಪಪೂರಿತವಾದ ಬದುಕು ಏನಿದೆಯೋ ಅದರ ಫಲಗಳನ್ನೆಲ್ಲದರ ಬಾಧೆ ನಮ್ಗೆ ತಟ್ಟದ ಹಾಗೆ ಅವನು ಮಾಡ್ತಾನೆ. ಆದ್ರಿಂದ ನಾವು ಭಗವಂತನಿಗೆ ಶರಣಾಗತರಾಗಬೇಕು. ಇಲ್ಲಿ ಅವನನ್ನು, ಭಗವಂತನನ್ನು ಸರ್ವಾತ್ಮ ಅಂತ ಹೇಳಿ ವರ್ಣಿಸಲಾಗಿದೆ. ಯಾಕೆಂದ್ರೆ ಎಲ್ಲರ ಹೃದಯದಲ್ಲಿ ಕೂಡ ಇದ್ದಾನೆ ಭಗವಂತ, ನೆಲೆಸಿದ್ದಾನೆ. ಪ್ರತಿಯೊಬ್ಬರ ಪರಮ ಗುರುವೇ ಭಗವಂತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮ್ಗೆ ಅನೇಕ ಉಪದೇಶಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಮ್ಗೆ ಸ್ವೀಕರಿಸುವಂತಹ ಅದೃಷ್ಟವಿದ್ರೆ ನಮ್ಮ ಬದುಕು ಏನಾಗ್ತದೆ? ಯಶಸ್ವಿ ಆಗ್ತದೆ. ಇದು ಭಗವಂತ ಮಾನವ ಜನಾಂಗಕ್ಕೆ ಕೊಟ್ಟಂತಹ ಒಂದು ಉತ್ತಮವಾದ ಉಪದೇಶ. ಇದನ್ನು ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹರೇ ಕೃಷ್ಣ. ಹರಿ ಈಶ್ವರ ಅಂದ್ರೆ ಏನ್ ಅರ್ಥ ಆಯ್ತು? ಹರಿ ಅಂತ ಹೇಳಿದ್ರೆ ಭಗವಂತ ಏನ್ ಮಾಡ್ತಾನೆ? ದಯಾಮಯನಾಗಿದ್ದಾನೆ. ಅವನು ನಮ್ಗೆ ನಮ್ಮ ಸಂಕಟಗಳನ್ನೆಲ್ಲವನ್ನೂ ತೆಗೆದುಕೊಂಡು ಬಿಡ್ತಾನೆ, ಅಷ್ಟು ದಯಾಮಯನಾಗಿ ಇದ್ದಾನೆ. ಹಾಗೆ ಈಶ್ವರ ಅಂತ ಹೇಳಿದ್ರೆ ಅವನಿಗೆ ಇಚ್ಛೆ ಬಂದ ಹಾಗೆ ಮಾಡ್ತಾನೆ. ಅವನೇ ಪರಮ ನಿಯಮಕ, ಅವನೇ ಸೃಷ್ಟಿಯ ಮೂಲ, ಆದಿ ಎಲ್ಲವೂ ಭಗವಂತನೇ. ಎಲ್ಲವೂ ಅವನಿಂದಲೇ ಆಗ್ತದೆ. ಎಲ್ಲರ ಹೃದಯದಲ್ಲಿ ಕೂಡ ಪರಮಾತ್ಮನಾಗಿ ಕುಳಿತುಕೊಂಡು ನೋಡ್ತಾ ಇದ್ದಾನೆ, ಏನ್ ಮಾಡ್ತಾರೆ ಇವರೆಲ್ಲ ಅಂತ. ಇಲ್ಲಿ ಮಹಾರಾಜನು ಅವನೇ ಶಕ್ತ್ಯಾವೇಶ ಅವತಾರ. ಆದ್ರಿಂದ ಅವನೇ ಅಲ್ಲಿ ಪ್ರತ್ಯಕ್ಷವಾಗಿ ಇದ್ದಾನೆ ಅಂತೇಳಿ ಅರ್ಥ. ವಿಷ್ಣು ಎಲ್ಲಾ ವಿಶೇಷ ಶಕ್ತಿಗಳನ್ನು ಕೂಡ ಭಗವಂತನಿಂದ ಅವನು ಪಡೆದಿದ್ದಾನೆ. ನೇರವಾಗಿ ಅವನು ದೇವೋತ್ತಮ ಪರಮ ಪುರುಷನೇ ವಿಷ್ಣು. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಏನಾದ್ರೂ ಹೇಳುವುದಿದೆಯಾ? ಹೇಳ್ಬೋದು. ಅಯ್ಯೋ, ನಾನು ಮಾತನಾಡಿದ ಕೇಳಿತೋ ಇಲ್ಲವೋ? ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆಯಾ ಆಗ ಸಾಗಿ ನಾನು ಪ್ರೇಯರ್ ಮಾಡುವಾಗ ಮ್ಯೂಟ್ ಆಗಿತ್ತು, ಅದಕ್ಕೆ. ಹೌದು ಮಾತಾಜಿ, ಅದ್ಯಾಕೋ ಬೇಗ ಬೇಗ ಹೊರಟೋಗ್ತದೆ. ನಂದು ಎಲ್ಲ ಹೋಗ್ತಾನೆ ಇದೆ, ನೆಟ್ವರ್ಕ್ ಸಿಗೋದೇ ಇರ್ತಾ ಇಲ್ಲ ಸರಿಯಾಗಿ. ಈ ಪ್ಯಾರದಲ್ಲಿ, ಈ ಶ್ಲೋಕದಲ್ಲಿ ಏನ್ ಅರ್ಥ ಆಯ್ತು ನಿಮ್ಗೆ? ಅಂದ್ರೆ ಭಗವತ್ ಯತ್ರ ಯಜ್ಞಾಪತಿ ಸಾಕ್ಷಾತ್ ಭಗವಾನ್ ಹರೀಶ್ವರ. ಅಂದ್ರೆ ನೋಡಿ, ಯತ್ರ ಯಜ್ಞಾಪತಿ, ಎಲ್ಲ ಯಜ್ಞಗಳ ಭೋಕ್ತಾರ. ನಾವು ಯಾವುದೇ ಒಂದು ಪೂಜೆ ಮಾಡ್ಲಿ, ಏನೇ ಮಾಡ್ಲಿ, ಅದ್ರ ಭೋಕ್ತಾರ ಯಾರು? ಭಗವಂತ.
ಭಗವಂತನೇ. ಮತ್ತೆ ಎಷ್ಟೇ ಇದ್ ಭಗವಾನ್. ಮಾಡಿದ್ರು ಲಾಸ್ಟ್ಗೆ ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳಿ ಅದನ್ನ ಇದ್ ಮಾಡ್ತಾರೆ ಮಾತಾಜಿ. ಯಾವ್ದೇ ಯಜ್ಞ ಮಾಡ್ಲಿ, ಯಾವ್ದೇ ಪೂಜೆ ಮಾಡ್ಲಿ, ಯಾವ್ದೇ ವ್ರತ ಮಾಡಿದ್ರು ಕೃಷ್ಣಾರ್ಪಣ ಮಸ್ತು ಅಂತಾನೆ ಹೇಳಿ ಅದೇ ಯಾವುದೇ ಭಗವಂತನ್ಗೆ ಇದ್ ಮಾಡ್ತಾರೆ. ನಾವು ಯಾವುದೇ ಒಂದು ಪೂಜೆ ಮಾಡ್ಲಿ, ಒಂದು ಗಣ ಹೋಮ ಮಾಡ್ಲಿ ಅಥವಾ ಏನೇ ಮಾಡ್ಲಿ, ಎಲ್ಲರೂ ಬರ್ತಾರೆ. ಬಂದ್ರೆ ಆ ಪೂಜೆ ಸ್ಟಾರ್ಟ್ ಮಾಡುವಾಗ್ಲಿ ಎಂಡ್ ಮಾಡುವಾಗ್ಲಿ ಅವರು ಕೃಷ್ಣನ ಹೆಸರನ್ನು ಹೌದು. ತೆಗಿತಾರೆ. ಹೌದು. ಮತ್ತೆ ಅದು ಒಂದು ವೇಳೆ ಹಾಗೆ ಮಾಡದಿದ್ರೆ ಆ ಯಜ್ಞ ಮಾಡಿ ಕೂಡ ಪ್ರಯೋಜನ ಇಲ್ಲ. ಯಾವುದೇ ಒಂದು ಸತ್ಯನಾರಾಯಣ ಪೂಜೆ ಆಗ್ಲಿ ಅಥವಾ ಹೌದು ಬೇರೆ ಮತ್ತೆ. ಏನೇ ಆಗ್ಲಿ ಮಾಡುವಾಗ ಅಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ ಲಾಸ್ಟಿಗೆ, ಅಲ್ಲವಾ? ಹೌದು ಮಾತಾಜಿ. ಮನೆಯಲ್ಲಿ ಅಂತ ಹೇಳಿ ಇಲ್ಲ, ದೇವಸ್ಥಾನದಲ್ಲಿ ಕೂಡ ಮಾಡ್ಬೇಕು. ಈಗ 100 ಯಾಗಗಳನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಅವನು ಎಷ್ಟು ಎಂತ ವ್ರತದಲ್ಲಿ ಇರ್ಬೇಕು. ನಮ್ಗೆ ಒಂದು ಏನಾದ್ರೂ ಒಂದು ಯಾಗ ಇದು ಯಾವುದು ಸತ್ಯನಾರಾಯಣ ಪೂಜೆ, ಅದು ಎಷ್ಟೋ ದಿವಸ ನೀವು ಏನು ಮಾಡ್ಬಾರ್ದು, ಮನೆಯೆಲ್ಲ ಶುದ್ಧದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಕಷ್ಟಪಡ್ತೇವೆ, ಅಲ್ಲವಾ? ಮನೆ ಕ್ಲೀನ್ ಮಾಡ್ಬೇಕು, ಎಲ್ಲಾ ಮಾಡ್ಬೇಕು, ನೆಂಟ್ರೆಸ್ಟರನ್ನು ಸುಧಾರಿಸ್ಬೇಕು, ಎಲ್ಲ ಮಾಡ್ಬೇಕು. ಹೌದೌದು. ಈಗ ಅಂಥದ್ರಲ್ಲಿ ಅವನು 100 ಮಹಾಯಾಗ ಯಜ್ಞ ಇವುಗಳನ್ನು ಮಾಡುದಾದ್ರೆ ಅವನು ಎಷ್ಟು ಅಲ್ಲಿ ಇದಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಪೃಥು ಮಹಾರಾಜ ಅವರಿಗೆಲ್ಲ ಹೇಳ್ಬೋದು ನಾವು, ಅವನ ಒಂದು ರಾಜ, ಅವನ ಕೈ ಕೆಳಗೆ ಎಲ್ಲರೂ ಇದ್ದಾರೆ ಅಂತೇಳಿ. ಯಾರು ಇದ್ರು ಅಲ್ಲಿ ಮಾಡುವಂಥದ್ದು ಮಾಡ್ಲೇಬೇಕು, ಅಲ್ಲವಾ? ಹೌದು ಮಾತಾಜಿ. ಮಾಡಿದಾರ ಇಲ್ಲವಾ ಅಂತೇಳಿ ನೋಡ್ಬೇಕು. ಇನ್ನೊಂದು ಇದಕ್ಕೆಲ್ಲ ಯಾರು ಸಹಾಯ ಮಾಡಿದ್ರು ಅವನಿಗೆ, ಪೃಥು ಮಹಾರಾಜನಿಗೆ? ಮಹಾರಾಜನಿಗೆ ಎಲ್ಲರೂ ಕೂಡ ಈಗ ಅವನು ಹೇಗೆ ಆ ಭೂಮಿಯನ್ನು ಕರೆದು ಹಾಲನ್ನು ಪಾತ್ರೆಯಲ್ಲಿ ಸಂಗ್ರಹಿಸಿಟ್ಟ, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಎಲ್ಲಾ ಕೆಲಸಗಳಲ್ಲಿ ಕೂಡ ಭಗವಂತನ ಕೆಲಸ ಅಂತ ಹೇಳಿ ಮಾಡ್ತಾ ಇದ್ರು. ಈಗ ನಾವೊಂದು ಪೂಜೆ ಮಾಡುದಾದ್ರೂ ಕೂಡ ನಮ್ಗೆ ಕೂಡ ಎಲ್ಲರೂ ಸಹಾಯಕ್ಕೆ ಬರ್ತಾರೆ, ಅಲ್ಲವಾ? ಹೌದು ಹೌದು. ಸರಿ, ಮತ್ತೆ ಬೇರೆ ಏನು ಇದ್ರಲ್ಲಿ ಗೊತ್ತಾಯ್ತು ನಿಮ್ಗೆ? ಕೃಷ್ಣ ಅನ್ನೋರು ಬಂದಿದ್ದಾರೆ. ಶಕುಂತಳ ಮಾತಾಜಿ, ಹರೇ ಕೃಷ್ಣ. ಎಲ್ಲಿ ಹೋಗಿ ಮುಟ್ಟಿದ್ರಿ ಶಕುಂತಳ ಮಾತಾಜಿ? ಹರೇ ಕೃಷ್ಣ. ಔರಂಗಾಬಾದಲ್ಲಿ ಭಗವಂತನ ಶರಣಾದ್ರೆ ನಮ್ಮ ಪಾಪ ತಕ್ಷಣವೇ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಎಸ್, ಅದು ಸಹ ಬೆಳಿಗ್ಗೆ ಹರಿನಾಮ ಹೇಳ್ಬೇಕಂತೆ. ಹರಿ, ನಮ್ ಪಾಪದ ಬಾಧೆ ತಟ್ಟಲ್ಲಂತೆ. ಹೌದು. ಒಟ್ಟಿನಲ್ಲಿ ಇದ್ರಲ್ಲಿ ಏನು, ನಾವು ಭಗವಂತನಿಗೆ ಶರಣಾಗ್ಬೇಕು. ಶರಣಾಗ್ಬೇಕು. ಜಯಂತಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಎಂತ ಹೇಳುವಂತದ್ದು ಏನಿಲ್ಲ, ಎಲ್ಲ ಏನಿದ್ರು ಸಹ ಭಗವಂತನ ಅಂಡರೇ ಆಗುದು. ಭಗವಂತನ ಕೈಯಲ್ಲಿ ಇಲ್ಲದೆ ಬೇರೆ ಯಾವುದು ಸಹ ಆಗ್ತಾ ಇಲ್ಲ. ಒಂದು ಹುಲ್ಲು ಕಡ್ಡಿ ಈಗ ಒಂದು Yes. ಗಾಡಿ ಅಲ್ಲಾಡ್ಬೇಕಾದ್ರೆ ಸಹ ಭಗವಂತನ ಒಂದು ಪ್ರೇರಣೆಯಿಂದಲೇ ಆಗ್ಬೇಕು. ಹೌದು, ಹಾಗೆ ಎಲ್ಲದಕ್ಕೂ ಭಗವಂತನ ಪ್ರೇರಣೆ ಬೇಕು. ಭಗವಂತನೇ ಕಾರಣ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆಲ್ಲ, ಸರ್ವ ಕಾರಣ ಕಾರಣ ಅಂತ ಹೇಳ್ಕೊಂಡು. ಈಶ್ವರ. ಹಾಗಾಗಿ ಏನೇ ಆಗ್ಲಿ ಭಗವಂತನ ಒಂದು ಇಚ್ಛೆ ಇಲ್ಲದೆ ಯಾವುದೋ ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಭಗವದ್ಗೀತೆಯಲ್ಲಿ ಮನ್ಮನ ಭವ ಮದ್ಭಕ್ತೋ ಮಧ್ಯಾದೇತ್ ನಮಸ್ಕಾರ ಅಂತ ಹೇಳ್ಕೊಂಡು. ಹೌದು, ಅದೊಂದು ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ, ಎಲ್ಲಾನು ನನಗೆ ಬಿಟ್ಬಿಡು, ಎಲ್ಲವನ್ನು ನನಗೆ ಬಿಟ್ಟು ಮಾಡು, ನಾನು ನಿನ್ನನ್ನು ನೋಡ್ತೀನಿ. ಮತ್ತೆ 9ನೇ ಇದರಲ್ಲಿ ಹಾಗೆ ಅನನ್ಯ ಚಿಂತ ಎಂತೋ ಜನ ಪರ್ಯುಪಾಸತೆ. ಹೌದು, ಅದು ಹೇಳಿದ್ದಾರೆ, ಅನನ್ಯ ಚಿಂತ ಎಂತೋ ನೀನು ನನ್ನನ್ನು ಸರೆಂಡರ್ ಆದ್ರೆ ಸಾಕು, ನಿನ್ನ ಎಲ್ಲಾ ಚಿಂತೆಗಳು ನಾನು ಮಾಡ್ತೀನಿ, ಮತ್ತೆ ನಿನ್ನಲ್ಲಿ ಇರುವಂತದ್ದು ನಾನು ನೋಡ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ. HMD ಗ್ಲೋಬಲ್ ಮಾತಾಜಿ, ನಿಮ್ಗೆ ಚಾನ್ಸ್ ಕೊಡ್ತೇನೆ. ಈಗ ಜಯಂತಿ ಬಿ ಮಾತಾಜಿ ಮಾತನಾಡ್ತಾರೆ, ಮತ್ತೆ ನೀವು ಮಾತನಾಡಿ. ನಿಮ್ಮ ಹೆಸರೇನ್ ಮಾತಾಜಿ? ಜಯಂತಿ ಅಲ್ಲ, ನೀವಲ್ಲ, HMD ಗ್ಲೋಬಲ್ ಹಾಗೆ ಕರಿಬೇಕಾಗ್ತದೆ, ಇಲ್ಲದಿದ್ರೆ ನಾವು.
ಆಮೇಲೆ ಅಲ್ಲಿ 9ನೇ ಇದರಲ್ಲಿ ಹೇಳಿದ್ದಾರೆ 22, 26 ಶ್ಲೋಕದಲ್ಲಿ ಏನು ಅನನ್ಯ ಚಿಂತಾ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ಅಂತ ಹೇಳ್ಕೊಂಡು ಅದರಲ್ಲಿ ಭಗವಂತ ಹೇಳಿದಾನೆ, ನಿನ್ನಲ್ಲಿ ಏನಿದೆ ಅದನ್ನೆಲ್ಲ ನಾನು ಕಾಪಾಡ್ತೇನೆ, ನಿನ್ಗೆ ಏನ್ ಬೇಕು ಅದನ್ನೆಲ್ಲ ನಾನು ಕೊಡ್ತೇನೆ, ಅದರಿಂದಾಗಿ ನೀನು ಯಾವ ವಿಷಯದಲ್ಲಿ ಹೆದರಬೇಡ, ನನ್ನನ್ನು ನೀನು ನೆನಪಿಟ್ಕೊ ಅಂದ್ರೆ ಯಾವಾಗ್ಲೂ ನೀನು ನನ್ನನ್ನು ಇದ್ ಮಾಡ್ಕೋ ಅಂತ ಏನು ಅನನ್ಯವಾಗಿ ಅಂದ್ರೆ ಯಾವಾಗ್ಲೂ ನೀನ್ ನನ್ನನ್ನು ಚಿಂತೆ ಮಾಡು ಅಂತೇಳಿ ಹೇಳಿದ್ದಾರೆ ಭಗವಂತ. ಭಗವದ್ಗೀತೆಯಲ್ಲಿ ಹೇಳಿದೆ ಭಗವಂತ ಅದನ್ನೇ, ನೀನ್ ನನ್ಗೆ ಸರೆಂಡರ್ ಆಗು, ನನ್ಗೆ ಎಲ್ಲ ಕೊಡ್ತೇನೆ ಅಂತ ಹೇಳ್ಕೊಂಡು. ಹಾಗಾಗಿ ಕಣ ಕಣದಲ್ಲಿ ಸಹ ಭಗವಂತ ಇರುವಾಗ ನಮ್ಮ ಏನ್ ಮಾಡ್ಲಿಕ್ಕೆ ಆಗುದು. ಅದಕ್ಕೆ ಪೃಥು ಮಹಾರಾಜ ಅವರದೊಂದು ಶಕ್ತ್ಯಾವೇಶ ಅವತಾರ, ಅವರೊಂದು ಬೇರೆಯವರು ಸಹ ಬೇರೆಯವರು ಮಾಡ್ಲಿ ಅಂತ ಹೇಳ್ಕೊಂಡು ಅವರು ಮಾಡುದು. ಇವರಿಗೆ ಯಾರಿಗೆ ಬ್ರಹ್ಮನಿಗೆ ಬ್ರಹ್ಮ ಅಲ್ಲ ಹರೇ ಕೃಷ್ಣ. ಹೇಳಿ ಮಾತಾಜಿ, ನಾನು ಮ್ಯೂಟ್ ಮಾಡಿದ್ದೆ ಅವರನ್ನು. ಇವರಿಗೆ ನಿನ್ನೆ ಇವ್ರು ಬರ್ತಾರಲ್ಲ ಯಾರು ಇವರು ಇವನು ಸ್ವರ್ಗಾಧಿಪತಿ ಅವರು ಬಂದು ಏನ್ ಮಾಡ್ತಾರೆ, ಇಂದ್ರ ಬರ್ತಾನೆ, ಬಂದು ಹೇಳ್ತಾನೆ ಹೀಗೆ ಮಾಡ್ಬೇಕು ಅಂತ ಹೇಳ್ಕೊಂಡು. ಆದ್ರೆ ಆಕ್ಚುಲಿ ಇವರು ಯಾಕೆ ಮಾಡುದಂದ್ರೆ ಪ್ರಥಮ ಮಹಾರಾಜ ಅವರು ಬಂದು ನಾವು ಕೂಡ ಯಜ್ಞಗಳನ್ನು ಮಾಡ್ಬೇಕು ಅಂತ ಹೇಳ್ಕೊಂಡು ಬರುದು. ಅವರು ಅಂದ್ರೆ ಎಲ್ಲರೂ ಮನುಷ್ಯರಾದವರು ಎಲ್ಲರೂ ಅವರು ಯಾಕೆ ಬಂದಿದ್ದಾರೆ, ಅವರು ಶಕ್ತ್ಯಾವೇಶವಾಗಿ ಅಂದ್ರೆ ಪ್ರಥಮ ಮಹಾರಾಜರು ನಾವು ಈ ರೀತಿ ನಡ್ಕೊಳ್ಬೇಕು. ಈಗ ಇವ್ರು ಹೇಗೆ ಮಾಡಿದ್ದಾರೆ, ಯಾರು ಚೈತನ್ಯ ಮಹಾಪ್ರಭು ಬಂದು ಯಾವ ರೀತಿ ನಾವು ಭಕ್ತಿ ಮಾಡ್ಬೇಕು ಅಂತ ಹೇಳ್ಕೊಂಡು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಪ್ರಥಮ ಮಹಾರಾಜರು ಕೂಡ ಬಂದದ್ದು, ಅವರಿಗೇನು ಅದಿಲ್ಲ ಇದಿಲ್ಲ ಅಂತ ಹೇಳಿ ಭಗವಂತ ಶಕ್ತ್ಯಾವೇಶ ಹಾಕ್ಲಿಲ್ಲ. ಅವರು ಹಾಕಿದ್ದು ಮನುಷ್ಯರಿಗೆ ಒಂದು ದಾರಿ ತೋರಿಸ್ಲಿಕ್ಕೆ, ನೀವು ಈ ರೀತಿ ಯಜ್ಞ ಮಾಡ್ಬೇಕು, ನೀವು ಈ ರೀತಿ ಇದ್ ಮಾಡ್ಬೇಕು, ನೀವು ಈ ರೀತಿ ಕಲ್ಟಿವೇಶನ್ ಮಾಡ್ಬೇಕು, ಈ ರೀತಿ ಬೇಸಾಯ ಮಾಡ್ಬೇಕು, ಈ ರೀತಿ ಎಲ್ಲ ಯಜ್ಞ ಎಲ್ಲ ಮಾಡಿದ್ರೆ ನಿಮ್ಗೆ ಕೊನೆ ತನಕ ಎಲ್ಲವನ್ನು ಕೊಡ್ತಾನೆ, ಭೂಮಿ ಕೊಡ್ತಾರೆ ಅಂತ ಹೇಳ್ಕೊಂಡು ಅದನ್ನು ತೋರ್ಸ್ಲಿಕ್ಕೋಸ್ಕರ ಅವರೊಂದು ಶಕ್ತ್ಯಾವೇಶ ಅವತಾರದಲ್ಲಿ ಬಂದಿದ್ದಾರೆ. ಯಾರು ಪ್ರಥಮ ಮಹಾರಾಜರು, ಪ್ರಥಮ ಮಹಾರಾಜರ ಆಗಿ ಯಾರು ಕೃಷ್ಣ. ಆದ್ರಿಂದಾಗಿ ಈಗ ಇವರು ಕೂಡ ಯಾವುದು ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಹೇಗೆ ಭಕ್ತಿ ಮಾಡ್ಬೇಕು ಆಕ್ಚುಲಿ ಎಲ್ಲಿ ಸಹ ಹೇಳಲಿಲ್ಲ, ಇಷ್ಟವರೆಗೆ ಭಗವಂತ ಯಾವ ವಿಷಯದಲ್ಲಿ ಸಹ ಹೇಳಲಿಲ್ಲ ಹೇಗೆ ಭಕ್ತಿ ಮಾಡ್ಬೇಕು, ಯಾವ ರೀತಿ ನಾವು ಚಾಂಟಿಂಗ್ ಮಾಡ್ಬೇಕು, ಯಾವ ರೀತಿ ನಾವು ಇರ್ಬೇಕು, ಭಕ್ತಿಯಲ್ಲಿ ಹೇಗೆ ಇರ್ಬೇಕು ಅಂತ ಹೇಳ್ಕೊಂಡು ಬೇರೆ ಎಲ್ಲಿ ಸಹ ಭಗವಂತ ಹೇಳಿರ್ಲಿಲ್ಲ. ಆದ್ರಿಂದಾಗಿ ಅವರು ಚೈತನ್ಯ ಮಹಾಪ್ರಭು ಆಗಿ ಬಂದು ಅವರು ತೋರಿಸಿಕೊಟ್ಟಿದ್ದಾರೆ ಭಕ್ತಿಯನ್ನು ಹೇಗೆ ಮಾಡುದು, ಹೇಗೆ ನಾವು ಪ್ರೇಮ ಮಾಡುವುದು, ಭಗವಂತನನ್ನು ಹೇಗೆ ಪ್ರೀತಿಸುವುದು ಅಂತ ಹೇಳ್ಕೊಂಡು ಆ ಒಂದು ವಿಷಯದಲ್ಲಿ ಅವರು ಆ ಒಂದು ಅವತಾರವನ್ನು ಎತ್ತಿದ್ದಾರೆ. ಹಾಗಾಗಿ ಪ್ರಥಮ ಮಹಾರಾಜ ಕೂಡ ಬಂದದ್ದು ಒಂದು ವಿಷಯದಲ್ಲಿ, ಚೈತನ್ಯ ಮಹಾಪ್ರಭು ಬಂದದ್ದು ಒಂದು ವಿಷಯದಲ್ಲಿ, ಹಾಗೆ ರಾಮ ಕೂಡ ಎಲ್ಲ ಒಂದು ಅವರು ಎಲ್ಲಾ ಒಂದು ಅವತಾರದಲ್ಲಿ ಬಂದಿದ್ದು ಯಾಕೆ, ನಮ್ಗೆ ದಾರಿ ತೋರಿಸ್ಲಿಕ್ಕೆ. ನಾವು ಈ ರೀತಿ ಇದ್ರೆ ನಮ್ಗೆ ಒಳ್ಳೇದಾಗ್ತದೆ, ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೆ ಕೆಟ್ಟದಾಗ್ತದೆ. ಈಗ ಹಿರಣ್ಯಕಶಿಪು ಹಿರಣ್ಯಾಕ್ಷ ಏನ್ ಮಾಡಿದ್ರು, ಅವರಿಗೆ ಅದ ಹಾಗೆ ನಾವು ಮನುಷ್ಯರು ಮಾಡಿದ್ರೆ ಅದು ಅದೇ ತರ ಆಗ್ತದೆ ಅಂತ ಹೇಳಿಕೊಂಡು ಅವ್ರೀಗ ಇದನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾವಾಗ ಭಗವಂತನಿಗೆ ಶರಣಾಗ್ತೇವೆ ಅದು ನಮ್ಗೆ ಭಗವಂತ ಯಾವಾಗ್ಲೂ ಒಂದು ಕವಚ ತರ, ಈಗ ನರಸಿಂಹ ಕವಚ ಅಂತ ಹೇಳಿ ಇದೆಯಲ್ಲ ಹಾಗೆ ನಮ್ಗೊಂದು ಕವಚ ತರ ಭಗವಂತ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಈಗ ಹೇಳಿ ಮಾತಾಜಿ, ಯಾರು HMD ಗ್ಲೋಬಲ್ ಮಾತಾಜಿ ಏನ್ ಹೇಳ್ತಿದ್ದೀರಿ ಹೇಳಿ, ಒಂದು ಚಾನ್ಸ್. ಓಕೆ, ಅವರವರಷ್ಟಕ್ಕೆ ಮಾತನಾಡ್ತಿದ್ದದೆ, ಏನಾದ್ರು ನಮ್ಗೆ ಡಿಸ್ಟರ್ಬ್ ಆಗ್ತಿದೆ. ಓಕೆ ರತ್ನ ಮಾತಾಜಿ, ಏನಾದ್ರು ಹೇಳುತ್ತಿದೆಯಾ? ಮುರಳೀಧರ್ ಪ್ರಭುಜಿ. ಕೃಷ್ಣ ಮಾತಾಜಿ. ಹೇಳಿ ಪದ್ಮ ಮಾತಾಜಿ. ಅದೇ ಭಗವಂತನ ಶಕ್ತ್ಯಾವೇಶ ಅವತಾರ ಅಂದ್ರೆ ತಾನು ಜೀವಿ ಆದ್ರೂ ವಿಷ್ಣುವಿಂದ ವಿಶೇಷ ಶಕ್ತಿ ಪಡ್ತಿರ್ತೀವಿ ಅಂತ ನಮ್ಗೆ ಗೊತ್ತಾಗ್ತದೆ ಮಾತಾಜಿ. ಜೀವತತ್ವ ವರ್ಗಕ್ಕೆ ಸೇರಿದವರು ಅಂತನ ಇವರು ಪೃಥು ಅಂದ್ರೆ ಜೀವತತ್ವ ವರ್ಗಕ್ಕೆ ಸೇರಿದವರು. ವಿಷ್ಣು ತತ್ವ ಭಗವಂತನ ಸೂಚಿಸಿದ್ರೆ ಜೀವತತ್ವವು ಭಗವಂತನ ವಿಭಿನ್ನ ಸೂಚಿಸುತ್ತದೆ. ಅಂದ್ರೆ ಪ್ರಭು ಎಷ್ಟು ದಯಾಮಯ ಅಂದ್ರೆ ತನ್ನ ಭಕ್ತರ ಸಂಕಟಗಳನ್ನ ಅವನು ತಗೊಂಡ್ತಾನೆ ಮಾತಾಜಿ. ನಮ್ ಕಷ್ಟನೆಲ್ಲ ಭಗವಂತನ ತಗೊಂಡ್ತಾನೆ ಅಂತ ಒಂದು ಅಂದ್ರೆ ಅವನು ಜೀವತತ್ವವನ್ನು ಮಾಡಿ ಬಂದಿದ್ದಾನೆ. ಅದಕ್ಕೆ ಹರಿ ಅಂತ ಸತ್ಯಾವೇಶ ಅವತಾರ ತೆಗೆದುಕೊಂಡು ಬಂದಿದೆ. ವೇದವ್ಯಾಸರು ಮತ್ತೆ ಇವರೆಲ್ಲ ಬಂದ್ರಲ್ಲ ಪ್ರಭುಪಾದ್ರು.
ಕೃತವೇಷ. ಅದಕ್ಕೋಸ್ಕರ ನಾವು ಹರಿ ಈಶ್ವರ, ಹರಿ ಅಂತಾನೆ, ಬೆಳಗ್ಗೆದ ಹರಿ ಅಂದ್ರೆ ನಮ್ ಕಷ್ಟ ಇದು ಆಗುತ್ತೆ ಅಂತ ನೀವು ಹೇಳಿದ್ರಲ್ಲ ಮಾತಾಜಿ ಈಗ. ಹೌದು, ಹರಿಯೇ ಅಂತ ಹೇಳಿದ ಕೂಡಲೇ ನಮ್ಮ ಸಂಕಟಗಳೆಲ್ಲ ದೂರ ಆಗ್ತದೆ. ಅದಕ್ಕೆ ಬೆಳಿಗ್ಗೆ ಎದ್ದು ಹರಿ ಹರಿ ಭಗವಂತನಿಗೆಲ್ಲ ಹರಿ ಹರಿ ಅಂತ ಹೇಳಿ 5 ಸಲ ಆದ್ರೂ ಹೇಳ್ಬೇಕಂತೆ, ನಮ್ಮ ಸಂಕಟ ಎಲ್ಲ ದೂರ. ಎಲ್ಲಾ ಬಗೆಯ ಧರ್ಮಗಳು ಸೇರಿ ನನ್ನಲ್ಲಿ ಶರಣಾಗು, ನಾ ಭಗವಂತನ ನಮ್ಮ ಎಲ್ಲಾ ಪಾಪಗಳನ್ನು ಪರಿಹರಿಸ್ತೇನೆ, ನೀನ್ ಹೆದರ್ಕೋಬೇಡ ಅಂತ ಭಕ್ತನಿಗೆ, ಎಲ್ಲಾ ಭಕ್ತರಿಗೂ ಭಗವಂತ ಭರವಸೆ ನೀಡ್ತಾರೆ ಅಂತ ಒಂದು ಕೊಟ್ಟಿದ್ದಾರೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ಯಾರಿಗೂ ಏನು ಹೇಳಲಿಕ್ಕೆ ಇಲ್ಲದಿದ್ರೆ ಎಂಡ್ ಮಾಡ್ತೀನಿ. ಪ್ರಭುಜಿ ಏನಾದ್ರೂ ಹೇಳಿದ್ದಕ್ಕಿದೆಯಾ? ಮುರಳೀಧರ್ ಪ್ರಭುಜಿ ಪಾಪ ಕೆಲಸದಲ್ಲಿರ್ತಾರೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ